ಹುಲಿ ವೇಷಧಾರಿಗಳ ಸಾಹಸ ಪ್ರದರ್ಶನ ಕೆಲವೊಮ್ಮೆ ಅಪಾಯಕ್ಕೂ ಕೂಡ ಕಾರಣವಾಗಬಹುದು. ಇಂತಹ ವಿದ್ಯಮಾನವೊಂದು ಮಂಗಳೂರಿನಲ್ಲಿ ನಡೆದಿದೆ. ಅದೃಷ್ಟವಶಾತ್ ಹುಲಿ ವೇಷಧಾರಿ ಅಪಾಯದಿಂದ ಪಾರಾಗಿದ್ದಾನೆ. ಮಂಗಳೂರು ನಗರದ KS ರಾವ್ ರಸ್ತೆಯ ಸಿಟಿ ಸೆಂಟರ್ ಬಳಿ ಹುಲಿ ವೇಷಧಾರಿಯೊಬ್ಬ ಬಾಯಿಯಿಂದ ಬೆಂಕಿ ಉಗುಳುವ ಸಾಹಸ ಮಾಡಲು ಹೋಗಿ ತನ್ನ ತಲೆಯ ಮೇಲಿದ್ದ ಹುಲಿ ಟೋಪಿಗೆ ಬೆಂಕಿ ತಗುಲಿದ ಘಟನೆ ನಡೆದಿದ್ದು, ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಿಟಿ ಸೆಂಟರ್ ಬಳಿ ರಸ್ತೆಯಲ್ಲಿ ಹುಲಿ ವೇಷಧಾರಿಗಳ ತಂಡ ಜಮಾಯಿಸಿದ್ದ ಜನ ಸಮೂಹದ ಸಮಕ್ಷಮ ಹುಲಿ ಕುಣಿತದ ಪ್ರದರ್ಶನ ನೀಡ್ತಾ ಇದ್ದಂತಹ ಸಂದರ್ಭ ಹುಲಿ ವೇಷಧಾರಿಯೊಬ್ಬ ಬೆಂಕಿ ಸಾಹಸ ಮಾಡಲು ಮುಂದಾಗಿದ್ದ. ಆತ ತನ್ನ ಬಾಯಿಯಿಂದ ಬೆಂಕಿ ಉಗುಳುವ ಸಾಹಸ ಪ್ರದರ್ಶಿಸ್ತಾ ಇದ್ದ ವೇಳೆ ಆತನ ಟೋಪಿಗೆ ಬೆಂಕಿ ತಗುಲಿದೆ. ಕೂಡಲೇ ಆತ ತಲೆಯಿಂದ ಟೋಪಿಯನ್ನ ತೆಗೆದು ಎಸೆದಿದ್ದು ಸಂಭಾವ್ಯ ಅವಘಡ ತಪ್ಪಿದೆ. ಆತನ ಪಕ್ಕದಲ್ಲಿ ಹುಲಿ ವೇಷಧಾರಿ ಬಾಲಕನೊಬ್ಬ ಕೂಡ ಇದ್ದ. ಒಂದೊಮ್ಮೆ ಅವಘಡ ನಡೆದಿದ್ರೆ ಆ ಬಾಲಕನಿಗೂ ಕೂಡ ಅಪಾಯ ತಟ್ಟುವ ಸಾಧ್ಯತೆ ಇತ್ತು. ವಿಶೇಷವೆಂದರೆ ಯುವಕರ ತಂಡವೊಂದು ತಮ್ಮ ಭುಜದ ಮೇಲೆ ಹೊತ್ತ ವೇದಿಕೆಯ ಮೇಲೆಯೇ ಈ ಹುಲಿ ವೇಷಧಾರಿ ತನ್ನ ಸಾಹಸ ಪ್ರದರ್ಶಿಸ್ತಾ ಇದ್ದ. ಬೆಂಕಿಯೊಂದಿಗೆ ಈ ರೀತಿಯ ಸರಸಕ್ಕೆ ಯಾರೂ ಕೂಡ ಮುಂದಾಗಬಾರದು ಎಂದು ಸಾರ್ವಜನಿಕರು ಎಚ್ಚರಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ.